ಬಾಲಕರು ಎಲ್ಲ ಅಫಿಷಿಯಲ್ಸ್ಗಳು ನಮ್ಮ ಜೊತೆಗೆ ಸೇರಿಕೊಳ್ಬೇಕು. ಎ ಕನ್ನಡದ ಅಫಿಷಿಯಲ್ಸ್ಗಳು ಇಲ್ಲಿ ಕೇವಲ ಬೆಳವಣಿಗೆಯ ಸಂಖ್ಯೆಯ ಅಫಿಷಿಯಲ್ಸ್ ಮಾತ್ರ ಇದ್ದಾರೆ. ಕೊಂಚಾಡಿ ಪ್ರಸ್ತುತ ಅನುಕರಣದಲ್ಲಿರುವ ಬಾಲಕರ ವಿಭಾಗದ ಮುಂದಿನ ಸ್ಪರ್ಧೆಗೆ ಮೊತ್ತದ ವಿರುದ್ಧವಾಗಿ ಜೂನಿಯರ್ ಬೆಳ್ತಂಗಡಿ ಮೊತ್ತದ ವಿರುದ್ಧವಾಗಿ ಜೂನಿಯರ್ ಬೆಳ್ತಂಗಡಿ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಜೂನಿಯರ್ 29ನೇ ಸ್ಪರ್ಧೆಯ ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ. ಆ ಬಳಿಕ 30ನೇ ಸ್ಪರ್ಧೆಯ ಸೈಡ್ ಜೋಡಿ ಕಡಬ 4 ತಂಡಗಳು ಕೂಡ ನಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಬೇಕು. ಮುಂದಿನ ಸ್ಪರ್ಧೆಗೆ ಅಂಕಣಕ್ಕೆ ಸಿದ್ಧತೆಯನ್ನು ಮಾಡಬೇಕು. ಅಂಕಣ ಬಿಗೆ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಪ್ರಥಮ ಸೆಮಿಫೈನಲ್ ಪಂದ್ಯ GHS ಬಂಗಾಳಿ ವರ್ಸಸ್ MDR ಸೋಕ ತಮ್ಮ ಪೂರ್ವ ತಯಾರಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ತಾಳ್ರೆ 8-1 in favor of Kabaddi School. Almost just one kilometer that gap. ಜೂನಿಯರ್ ಕನ್ನಡಿಗರ ಸಮಾಗಮದಲ್ಲಿ ಹೈಸ್ಕೂಲ್ ವಿಭಾಗದ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳ ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಅಂತಿಮ ಸ್ಪರ್ಧೆಯಲ್ಲಿ ಪ್ರಸ್ತುತ ನಾವುಗಳು ಬಾಲಕರ ವಿಭಾಗದಲ್ಲಿ ಬರೀ 60 kg ವಿಭಾಗದ ಮೊತ್ತ ಸ್ಪರ್ಧೆಯ ಏಕಪೂರ್ಣ ಪರೀಕ್ಷೆಗೆ ತಂಡಗಳು ಈ ಕೂಡಲೇ ತೆರಳಬೇಕು. ಎಲ್ಲ ತಂಡಗಳಿಗೆ ಸೂಚನೆಯನ್ನ ರವಾನಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ದೇಹತೂಕವನ್ನು ಮಾಡಿಕೊಳ್ಳಿ. ಆ ಬಳಿಕ ಹಾಗೆ ಪದವಿ ಪೂರ್ವ ವಿಭಾಗದ ಬಾಲಕರು ದಯಮಾಡಿ ಗಮನಿಸಿ, ಅಲ್ಲಿ ಅಂಕಣ ಬಿಯಲ್ಲಿ ಪ್ರೌಢಶಾಲಾ ಬಾಲಕರ ವಿಭಾಗದ ಪಂದ್ಯಗಳು ಮುಕ್ತಾಯ ಆದ ಮೇಲೆ, ಅವರ ಫೈನಲ್ ಪಂದ್ಯ ಮುಕ್ತಾಯ ಆದ ಮೇಲೆ ಪದವಿ ಪೂರ್ವ ವಿಭಾಗದ ಬಾಲಕರ ಪಂದ್ಯಗಳನ್ನು ಪ್ರಾರಂಭ ಮಾಡ್ತೇವೆ. ಪದವಿ ಪೂರ್ವ ವಿಭಾಗದ ಬಾಲಕರ ವಿಭಾಗದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡದವರು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪ್ರಥಮ ಪಂದ್ಯಕ್ಕೆ PU ಕಾಲೇಜ್ ಸಿದ್ಧಕಟ್ಟೆ ಹಾಗೂ NSAM PU ಕಾಲೇಜ್ ನಂತೂರು, NSAM PU ಕಾಲೇಜ್ ನಂತೂರು ಹಾಗೂ PU ಕಾಲೇಜ್ ಸಿದ್ಧಕಟ್ಟೆ ಪ್ರಥಮ ಪಂದ್ಯಕ್ಕೆ ತಮ್ಮ ಸಿದ್ಧತೆಯನ್ನು ಮಾಡಿ. ಇದರಲ್ಲಿ ಯಾವುದಾದ್ರೂ ತಂಡದವರು ಇಲ್ಲ ಅಂತಾದ್ರೆ ದಯಮಾಡಿ ನಮಗೆ ತಿಳಿಸಿ. ಗುರುದೇವ ಬೆಳ್ತಂಗಡಿ 16 PU ಕಾಲೇಜ್ ವಿಭಾಗದಲ್ಲಿ ಶ್ರೀ ವೇಣೂರು ಗುರುದೇವ ಬೆಳ್ತಂಗಡಿ, ಶಾರದಾ ಗಣಪತಿ ವಿದ್ಯಾಕೇಂದ್ರ ಐರಂಗಳ SMC ಮೂಡಬಿದಿರೆ PU ಬಾಲಕರ ವಿಭಾಗದ ತಂಡಗಳಿಗೂ ನಮ್ಮ ಸಿದ್ಧತೆಯನ್ನು ಮಾಡಿ.
ಶ್ರೀರಾಮ ಕಲ್ಲಡ್ಕ LCR ಕಕ್ಕೆ ಪದವು. ಮೂರು PU ಕಾಲೇಜ್ ನಾರಾವಿ ಅವರು ಇದ್ದೀರಾ ಇಲ್ಲಿ? PU ಕಾಲೇಜ್ ನಾರಾವಿ ಇದ್ದೀರಾ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಲ್ಲ ಆಟಗಾರರು ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡಿರಿ. ತಮ್ಮನ್ನ ಕರೆಯುವಾಗ ಒಳಗಡೆ ಬರಬೇಕು. ಈಗಲೇ ಸಿದ್ಧರಾಗಿ. ಹದಿನಾರು ಐದರಲ್ಲಿ ಸ್ಪರ್ಧೆ 16-5 ಟೀಮ್ ಕೊಂಚಾಡಿ. ಎಸಗೆ ಕೊಂಚಾಡಿಯ ಅದ್ಭುತವಾದ ಟ್ಯಾಕಲ್ ಪಾಯಿಂಟ್. ಕೊನೆಯ ಹಂತದಲ್ಲಿ ಸ್ಪರ್ಧೆ ಅಗಡಬಿಯಲ್ಲಿ ಕೊನೆಯ 3 ನಿಮಿಷದ ಆಟವಾಗಿ 25 15 ಅಂಕದ ಮುನ್ನಡೆಯಲ್ಲಿ ಭಗವತಿ ಸಂಕೋಳಿ. ಬಾಲಕರ ವಿಭಾಗದ ಮುಂದಿನ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ ಸಮೀಪದವರೆಗೆ ಬಂದ ಹೋರಾಟವಾಗಿತ್ತು. ಕೊಂಚಾಡಿಯ ವಿರುದ್ಧವಾಗಿ ಬೇನೂರು ಅಂಕಣ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದು ದ್ವಿತೀಯ ಅವಧಿಯ ಸ್ಪರ್ಧೆಯಾಗಿದೆ. ನೋಡಿ, ಮುಂದಿನ 29ನೆಯ ಸ್ಪರ್ಧೆಗೆ ಮೊರಾರ್ಜಿ ದೇಸಾಯಿ ಭಕ್ತ ಎದುರಾಳಿಯಾಗಿ ಜೂನಿಯರ್ ಬೆಳತಂಗಡಿ ತಂಡಗಳು. ಅಗಡಬಿಯಲ್ಲಿ ಈಗ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಭಗವತಿ ಸಂಕೋಲಿಗೆ JHS ಗೇರುಕಟ್ಟೆ ವಿಜಯಶಾಲಿಯದವರು ಪ್ರಗತಿ ಕಾಣಿಯೂರಿನೊಂದಿಗೆ ಸೆಮಿಫೈನಲ್ ನಲ್ಲಿ ಸೆಣಸಾಡಲಿದ್ದಾರೆ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸ್ಪಷ್ಟ ಮುನ್ನಡೆಯಲ್ಲಿ ಕೊಂಚಾಡಿ ಬೇಲೂರಿನ ಅದ್ಭುತವಾದ ಸಣ್ಣ ಶರೀರ ನುಸುಳುವ ಮೂಲಕ 3 ಪಾಯಿಂಟ್ಸ್ 3 ಅಂಕಗಳನ್ನು ಬೇಟೆಯಾಡಿದ ಆಟಗಾರ. ಕೊನೆಯ ಕ್ಷಣಗಳಲ್ಲಿ ಶೈಲಿಯ ಆಟ ವೇರೂರಿನ ಕಾರ್ಯವನ್ನು ಬಂಧಿಸಿದ ಕೊಂಚಾಡಿಯ ಕೊನೆಯ ನಿಮಿಷದಲ್ಲಿ ಬಾಲಕರ ವಿಭಾಗದ ಸ್ಪರ್ಧೆ ಕೊಂಚಾಡಿಯ ವಿರುದ್ಧ ವೇರೂರು ಮುನ್ನಡೆಯಲ್ಲಿ ಕೊಂಚಾಡಿ. ಇದು ಅಂತಿಮ ನಿಮಿಷ ಸೆಕೆಂಡ್ಗಳ ಅಂತರದ ಆಟ ಮಾತ್ರವಾಗಿ ಉಳಿದಿದೆ. ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳು ಹುಡುಗ ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಆ ಬಳಿಕ 30ನೆಯ ಸ್ಪರ್ಧೆ NHS ನಾರಾವಿ ಸೈಂಟ್ ಜೋಕಿಂಗ್ ಕಡಬ. ಅಗಡಬಿಯಲ್ಲಿ 26ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಭಗವತಿ ಸಂಕೋಳಿಗೆ ಸ್ಪಷ್ಟ ಮುನ್ನಡೆಯಲ್ಲಿ. ಅದೇ ರೀತಿಯಲ್ಲಿ PUC ವಿಭಾಗದ ಮೊದಲ ಸ್ಪರ್ಧೆಗಳಿಗೆ ಅದಾಗಲೇ ಕರೆಯನ್ನ ರವಾನಿಸಿ ಆಗಿದೆ. ತಂಡಗಳು ತಮ್ಮ